ಕರಾವಳಿಯಲ್ಲಿ ಆರಂಭವಾದಂತಹ ಹಿಜಾಬ್ ವಿವಾದ ಇಲ್ಲಿಗೆ ಮುಗಿಯುವಂತಹ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಹಿಜಾಬ್ ಧರಿಸಿ ತರಗತಿಗೆ ಪ್ರವೇಶ ಇಲ್ಲ ಎಂದು ಕೋರ್ಟ್ ಮಧ್ಯಂತರ ಆದೇಶವನ್ನ ನೀಡಿದ್ದರು. ಉಡುಪಿ ಜಿಲ್ಲೆಯಲ್ಲಿರುವಂತಹ ಜಿ ಶಂಕರ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಅನ್ನು ಧರಿಸಿಕೊಂಡು ತರಗತಿಗೆ ಬರಲು ಅವಕಾಶವನ್ನ ಮಾಡಿಕೊಡುವಂತೆ ಪ್ರಾಂಶುಪಾಲರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿರುವಂತಹ ವಿದ್ಯಾರ್ಥಿನಿಯರು ಸರ್ಕಾರದ ಹೇಳಿಕೆಗಳಿಂದ ನಮಗೆ ಗೊಂದಲಗಳು ಉಂಟಾಗ್ತಾ ಇದೆ. ಪ್ರಾಂಶುಪಾಲರು ಆನ್ಲೈನ್ ಕ್ಲಾಸ್ ಅನ್ನ ಮಾಡ್ತೀವಿ ಅಂದಿದ್ದು ಪ್ರಾಕ್ಟಿಕಲ್ ತರಗತಿಗಳಿಗೆ ತೊಂದರೆ ಆಗ್ತಾ ಇದೆ. ಮರುಪರೀಕ್ಷೆ ಮಾಡ್ತೇವೆ ಎಂದಿದ್ದು ಮರುಪರೀಕ್ಷೆ ತುಂಬಾ ತಡವಾಗುವುದರಿಂದ ನಮ್ಮ ಶೈಕ್ಷಣಿಕ ಭವಿಷ್ಯ ಡೋಲಾಯಮಾನವಾಗುತ್ತದೆ. ಸರ್ಕಾರ ಯಾವುದೇ ರೀತಿಯ ಗೊಂದಲ ಹೇಳಿಕೆಗಳನ್ನ ನೀಡದೆ ಹಿಜಾಬ್ ಧರಿಸಿ ತರಗತಿಗೆ ಪ್ರವೇಶಿಸಲು ಅವಕಾಶ ನೀಡಬೇಕು. ಹಿಜಾಬ್ ಧರಿಸಿಯೇ ಪರೀಕ್ಷೆಯನ್ನ ಬರೆಯುತ್ತೇವೆ, ಯಾವ ಕಾರಣಕ್ಕೂ ಹಿಜಾಬ್ ತೆಗೆಯೋದಿಲ್ಲ ಎಂದು ವಿದ್ಯಾರ್ಥಿನಿಯರು ಹೇಳಿದ್ದಾರೆ. ಅದು CM ಅವರು ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಿದ್ದಾರೆ ಅಲ್ಲ, ಅದು ನಮಗೆ ರಿಟರ್ನಲ್ಲಿ ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಯಾಕೆಂದರೆ ಅವರು ನಮಗೆ ಕಾಲೇಜಲ್ಲಿ ಹೇಳ್ತಾ ಇದ್ದಾರೆ ಅದು ಸ್ಟೇಟ್ಮೆಂಟ್ಸ್ ಎಲ್ಲ ವ್ಯಾಲ್ಯೂ ಇಲ್ಲ, ಅದು ನಮಗೆ ರಿಟರ್ನಲ್ಲಿ ಬೇಕು. ನೀವು ಹೇಳುವ ಅದು ಡ್ರೆಸ್ ಕೋಡ್ ಎಲ್ಲ ಆಗಬೇಕಾದ್ರೆ ಡ್ರೆಸ್ ಕೋಡ್ ಅಂತ ಅಲ್ಲ, ಎಂತ ಸಹ ಇದ್ರೆ ಎಂಥ ಸ್ಟೇಟ್ಮೆಂಟ್ ಇದ್ರೂ ಕೂಡ ರಿಟರ್ನೇ ಬೇಕಿರೋದು. ರಿಟರ್ನಿಗೆ ವ್ಯಾಲ್ಯೂ ಆಗೋದು, ಸ್ಟೇಟ್ಮೆಂಟ್ಗೆ ವ್ಯಾಲ್ಯೂ ಆಗೋದಿಲ್ಲ. ಎಂತ ಸಹ ಇದ್ರೆ ರಿಟರ್ನಲ್ಲಿ ಕೊಡಿ, ಸ್ಟೇಟ್ಮೆಂಟ್ ಬೇಡ ಅಂತ ನಾವೇ ರಿಕ್ವೆಸ್ಟ್ ಮಾಡ್ತಿದ್ದೇವೆ. ಎಷ್ಟು ಬೇಗ ರಿಟರ್ನಲ್ಲಿ ಬರ್ತದೆ ಅಷ್ಟು ಒಳ್ಳೆಯದು ನಮಗೆ. ಇವತ್ತು ಪ್ರಿನ್ಸಿಪಲ್ ಆಫೀಸಿಗೆ ಒಳಗೆ ಕನ್ವಿನ್ಸ್ ಮಾಡಲಿಕ್ಕೆ ಅಂತ ಹೋಗಿದ್ರು. ಅವರಿಗೆ CMನ ಅದು ಆದೇಶ ಬಂದಿದೆ ಅಲ್ಲ, ಡಿಗ್ರಿ ಕಾಲೇಜಿಗೆ ಅಪ್ಲೈ ಆಗಲ್ಲ ಅಂತ ಲಿಂಕ್ ಎಲ್ಲ ಸಿಕ್ಕಿದೆ ನಮಗೆ. ಅದಕ್ಕೆ ನಾವು ಹೋಗಿದ್ರು. ಅದಕ್ಕೆ ಅದು ಪ್ರಿನ್ಸಿಪಲ್ ಹೇಳಿದರು, ನಾವು ಸ್ಟೇಟ್ಮೆಂಟಲ್ಲೂ ನೋಡಲ್ಲ, ನಮಗೆ ರಿಟರ್ನಲ್ಲಿ ಬೇಕು. ಮತ್ತು ಹೈಕೋರ್ಟ್ ನಾನು ಅಪೋಸ್ ಮಾಡಲಿಕ್ಕೆ ಆಗಲ್ಲ. ನಮಗೆ ನಾವು ಸಹ ಗೌರ್ಮೆಂಟ್ ಎಂಪ್ಲಾಯೀಸ್, ನಾವು ಅದರ ಮುಂಚೆ ಹೋಗಲಿಕ್ಕೆ ಆಗೋದಿಲ್ಲ. ಏನಾದರೂ ಮಾಡಿ ನಾವು ನಿಮಗೆ ಕ್ಲಾಸಲ್ಲಿ ತಗೊಳ್ತೇವೆ, ಈಗ ಸಹ ತಗೊಳ್ತೇವೆ, ಆದರೆ ನೀವು ಹಿಜಾಬನ್ನು ತೆಗಿಬೇಕು. ಕಾರಿಡೋರಲ್ಲಿ ಎಲ್ಲ ಆಗ್ಬೋದು, ಆದರೆ ಕ್ಲಾಸಲ್ಲಿ ಹಿಜಾಬ್ ತೆಗಿಬೇಕು ಅಂತ. ಅದಕ್ಕೆ ನಾವು ಬೇಡ ಸಲ, ಹಾಗೆ ಆಗಲ್ಲ. ನಮಗೆ ಚಿಕ್ಕದಿಂದ ಸಹ ಹಾಕಿ ಅಭ್ಯಾಸ ಆಗಿದೆ. ಮತ್ತು 2009ಇಂದ ನಾವು ಇದು ಕಾಲೇಜಲ್ಲಿ ಆರ್ಡರ್ ಇತ್ತು ಹಾಕಲಿಕ್ಕೆ ಅಂತ. ಅದಕ್ಕೆ ಅವ್ರು ಹೇಳಿದರು ಆರ್ಡರ್ ಇತ್ತು ಸರಿ, ಆದರೆ ಈಗ ಇಲ್ಲ ಅಲ್ಲ. ಮತ್ತು ನಾವು ಎಜುಕೇಷನ್ ಅದು ಕೇಳಿದರು, ಈಗ ಸರ್ ನಮಗೆ ಕ್ಲಾಸಸ್ ಮಿಸ್ ಆಗ್ತಿದೆ ಸರ್ ಹೀಗೆ ಹಾಗೆ ಅಂತ. ಅದಕ್ಕೆ ಅವ್ರು ಹೇಳಿದರು ನಾವು ನಿಮಗೆ ಆನ್ಲೈನ್ ಕ್ಲಾಸನ್ನು ಪ್ರೊವೈಡ್ ಮಾಡ್ತೇವೆ, ನೀವು ಏನಾದರೂ ಟೆನ್ಷನ್ ಮಾಡಬೇಡಿ ನಿಮ್ಮ ಕ್ಲಾಸ್ ಅದು ಅಂತ. ಮತ್ತು ಎಕ್ಸಾಮಿಗೆ ಸಹ ನಾವು ಪ್ರೊವೈಡ್ ಮಾಡ್ತೇವೆ ಅಂತ ಹೇಳಿದರು. ಇಲ್ಲ ಸರ್, ಧರ್ಮ ಮತ್ತು ಶಿಕ್ಷಣ ನೋಡಿ ಅದು ಟೋಟ್ಲಿ ಡಿಫ್ರೆಂಟ್ ಥಿಂಗ್ಸ್ ಸರ್. ಶಿಕ್ಷಣ ಬೇರೆನೇ, ಧರ್ಮ ಬೇರೆ. ನಮಗೆ ಧರ್ಮ ಸಹ ಮುಖ್ಯ, ಶಿಕ್ಷಣ ಸಹ ಮುಖ್ಯ ಸರ್. ಮತ್ತು ಧರ್ಮದಲ್ಲಿ ಭೇದ ಭಾವ ಎಂತ ಇಲ್ಲ. ಮತ್ತು ನಾವು ಇದು ನೋಡಿ, ಒಬ್ಬೊಬ್ರು ಹೇಳ್ತಾರೆ ಸ್ಕಾರ್ಫ್, ಈಗ ಹಿಜಾಬ್ ಹೇಳಿದ್ರು, ಹೊರಗೆ ಬಂದು ಬುರ್ಕ ನಿಕಾಬ್ ಆಗ್ತಾರೆ. ನಾವು ಶಾಲೆ ಒಳಗೆ ಖಾಲಿ ಹಿಜಾಬ್ ಹೇಳಿದ್ದು, ಹೊರಗೆ ಆಗುವಾಗ ನಾವು ಹೊರಗೆ ಬರುವ ಆದಮೇಲೆ ನಾವು ನಕಾಬ್ ಮತ್ತು ಬುರ್ಕ ಹಾಕೋದು. ಒಬ್ಬರೊಬ್ಬರು ಅದರನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಕ್ಲಾಸ್ನ ಒಳಗೇನೆ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಅದೆಲ್ಲ ತಪ್ಪು. ಅದೆಲ್ಲ ಏನಿಲ್ಲ ಸರ್, ನಮಗೆ ಇಷ್ಟ, ನಮಗೆ ಹಿಜಾಬನ್ನು ಹಾಕಲಿಕ್ಕೆ ಕೊಡಿ ಕ್ಲಾಸ್ನ ಒಳಗೆ ಅಂತ. ನಮಗೆ ಎಜುಕೇಷನ್ ಮಿಸ್ ಆಗ್ತಿದೆ, ನಮ್ಮ ಕ್ಲಾಸಸ್ ಮಿಸ್ ಆಗ್ತಿದೆ, ನಮಗೆ ಅದು ಸಹ ಇಂಪಾರ್ಟೆಂಟ್. ಅಷ್ಟು ಅದು ನಮಗೆ ಇದು ಮಾಡಿ ಅಂತ ಹೇಳ್ತಾ ಇದ್ದೇವೆ ಸರ್. ಇವತ್ತು ನಾವು ಆನ್ಲೈನ್ ಕ್ಲಾಸ್ ಮತ್ತು ಎಕ್ಸಾಮ್ ಬಗ್ಗೆ ಮಾತನಾಡಲಿಕ್ಕೆ ಹೋದದ್ದು. ಅವರು ನಮಗೆ ಡೈರೆಕ್ಟ್ ಆಗಿ ಹೇಳಿದರು ಆನ್ಲೈನ್ ಕ್ಲಾಸ್ ಮಾಡಿ ಎಕ್ಸಾಮ್ ಮಾಡ್ತೇವೆ ಅಂತ ಹೇಳಿದರು ಅವರು ನಮಗೆ. ಇವತ್ತು ಅಂದರೆ ಯಾರೆಲ್ಲ ಬಂದಿದ್ದಾರೋ ಅವರೆಲ್ಲ ಬಂದಿದ್ರು. ನಾವೆಷ್ಟು ಮಂದಿ ಅಂತ ನೋಡ್ಲಿಕ್ಕೆ 50+ ಇದ್ರು. ನಮಗೆ ಅದು ನೀವು ಎಕ್ಸಾಮ್ ಇದೆ ಅಂತ ಸಹ ಟೆನ್ಷನ್ ಮಾಡಬೇಡಿ, ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಿದರು. ಧರ್ಮವೇ ಮುಖ್ಯ, ಶಿಕ್ಷಣ ಸಹ ಮುಖ್ಯ, ಅದರಲ್ಲಿ ನಾವು ಪಾರ್ಶಾಲಿಟಿ ಮಾಡುವ ಹಾಗೆ ಇಲ್ಲ. ಧರ್ಮ ಮುಖ್ಯ, ಎಜುಕೇಷನ್ ಮುಖ್ಯ ಅಂತ ಹೇಳಿದರೆ ತುಂಬ ಮೇಲೆ ಕೆಳಗೆ ಆಗ್ತದೆ. ನಮಗೆ ಎರಡೂ ಸಹ ಮುಖ್ಯ. ಟೋಟಲ್ ಇಶ್ಯೂಸ್ ಬಗ್ಗೆ ನಮ್ಮ ರೈಟ್ಸ್ ನಮಗೆ ಕೊಡಿ ಅಂತ ಹೇಳುದು. ನಾವು ಹೈಕೋರ್ಟಿಗೆ ಇದೇ ಹೇಳುದು, ನಮ್ಮ ರೈಟ್ಸ್ ನಮಗೆ ಕೊಡಿ. ಇದು ಒಂದು ಚಿಕ್ಕ ವಿಷಯ, ಚಿಕ್ಕ ರೀತಿಯಲ್ಲೇ ಸಾಲ್ವ್ ಮಾಡ್ಬೋದಿತ್ತು, ಆದರೆ ಇಷ್ಟು ದೊಡ್ಡದಾಯಿತು. ಅದಕ್ಕೆ ನಾವೆಂತ ಸಹ ಕಮಿಟ್ಮೆಂಟ್ ಕೊಡುವ ಹಾಗೆ ಇಲ್ಲ. ಅವರು ಅಲೋ ಮಾಡಿ ಅಂತ ಕೇಳ್ಕೊಂಡ್ರು. ನಾವು ಹಿಜಾಬ್ ಜೊತೆಗೆ ಅಲೋ ಮಾಡಿ ಕಾಲೇಜಲ್ಲಿ, ಈ ಕಾಲೇಜಲ್ಲಿ ಸಮವಸ್ತ್ರ ಇಲ್ಲ, ಅದಕ್ಕೋಸ್ಕರ ಹಾಕೊಂಡು ಬಂದಿದ್ದೀವಿ ಅಂತ. ಅವರೆಲ್ಲ ನ್ಯಾಯಾಲಯದ ಆದೇಶ ಇರೋದ್ರಿಂದ ನಾವು ಅಲೋ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಪ್ರಿನ್ಸಿಪಾಲ್ರು ವಾಪಸ್ ಕಳಿಸ್ಕೊಟ್ರು. ಉಡುಪಿ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳ ಪರಿಸ್ಥಿತಿ ಶಾಂತ ರೀತಿಯಿಂದ ಇದೆ. ಕೆಲವು ಶಾಲೆಗಳಲ್ಲಿ ಹಿಜಾಬ್ ಹಾಕ್ಕೊಂಡು ಬಂದಿರೋದನ್ನು ಅವರ ಆಡಳಿತ ಮಂಡಳಿಗಳು ಹಾಕೊಂಡು ಬರಬಾರ್ದು, ಹೈಕೋರ್ಟ್ ಆದೇಶ ಪಾಲನೆ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಕೆಲವರು ವಾಪಸ್ ಹೋಗಿದ್ದಾರೆ. ಕೆಲವರು ಇಷ್ಟ ಇರೋರು ಹಿಜಾಬ್ ತೆಗೆದು ಸ್ಕೂಲ್ ಕಾಲೇಜಿಗೆ ಅಟೆಂಡ್ ಮಾಡ್ತಾರೆ. ಮತ್ತು ಎಲ್ಲ ಶಾಲಾ ಕಾಲೇಜುಗಳಿಗೆ ಭದ್ರತೆಯನ್ನು ಸೂಕ್ತ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಎಲ್ಲಿ ಸಮವಸ್ತ್ರ ಧರಿಸುವ ನೀತಿ ಇದೆಯೋ ಯಾವ ಶಾಲೆ ಕಾಲೇಜುಗಳಲ್ಲಿ, ಅಲ್ಲಿ ಸಮವಸ್ತ್ರ ಧರಿಸಿಯೇ ಬರಬೇಕು ಅಂತ. ನಮ್ಮ ಕುಡ್ಲಾ ಈಗ ಎಲ್ಲಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲಾ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲಾ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲಾ 24/7 ಇದು ವಿಶ್ವಾಸದ ಪ್ರತಿಬಿಂಬ.